ಆರಾಧನೆ 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 ಆರಾಧನೆ. ಆರಾಧನೆಗೆ ಯೋಗ್ಯನು ನೀನೇ, ನಿನಗೆನ್ನ ಆರಾಧನೆ. ಆರಾಧನೆಗೆ ಯೋಗ್ಯನು ನೀನೇ, ನಿನಗೆನ್ನ ಆರಾಧನೆ. ಅಭಿಷೇಕವ ಕೊಡುವವ ನೀನೇ, ನಿನಗೆನ್ನ ಆರಾಧನೆ. ಅಭಿಷೇಕವ ಕೊಡುವವನೇ, ನಿನಗೆನ್ನ ಆರಾಧನೆ. ಅಲ್ಲೇಲೂಯಾ 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 ಆಮೆನ್. ಅಲ್ಲೇಲೂಯಾ 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 ಆಮೆನ್. ಅಲ್ಲೇಲೂಯಾ 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 ಆಮೆನ್. ಅಲ್ಲೇಲೂಯಾ 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 ಆಮೆನ್. ಸಾಂತ್ವನ ನೀನೇ, ಆಶ್ರಯ ನೀನೇ, ನಿನಗೆನ್ನ ಆರಾಧನೆ. ಸಾಂತ್ವನ ನೀನೇ, ಆಶ್ರಯ ನೀನೇ, ನಿನಗೆನ್ನ ಆರಾಧನೆ. ಸ್ನೇಹವು ನೀನೇ, ಸೌಖ್ಯವು ನೀನೇ, ನಿನಗೆನ್ನ ಆರಾಧನೆ. ಸ್ನೇಹವು ನೀನೇ, ಸೌಖ್ಯವು ನೀನೇ, ನಿನಗೆನ್ನ ಆರಾಧನೆ. ನನ್ನೇಸುವೆ ನಿನಗೆನ್ನ ಆರಾಧನೆ. ಅಲ್ಲೇಲೂಯಾ 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 ಆಮೆನ್. ಅಲ್ಲೇಲೂಯಾ 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 ಆಮೆನ್. ಅಲ್ಲೇಲೂಯಾ 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 ಆಮೆನ್. ಅಲ್ಲೇಲೂಯಾ 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 ಆಮೆನ್. ಮಾರ್ಗವು ನೀನೇ, ಸತ್ಯವು ನೀನೇ,
ನಿನಗೆನ್ನ ಆರಾಧನೆ. ಮಾರ್ಗವು ನೀನೇ, ಸತ್ಯವು ನೀನೇ, ನಿನಗೆನ್ನ ಆರಾಧನೆ. ಬಿಡುಗಡೆ ನೀನೇ, ಭರವಸೆ ನೀನೇ, ನಿನಗೆನ್ನ ಆರಾಧನೆ. ಬಿಡುಗಡೆ ನೀನೇ, ಭರವಸೆ ನೀನೇ, ನಿನಗೆನ್ನ ಆರಾಧನೆ. ನನ್ನೇಸುವೆ, ನಿನಗೆನ್ನ ಆರಾಧನೆ. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, 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 ಆಮೆನ್. ಹಲ್ಲೆಲೂಯಾ, ಯೇಸುವೇ, ಹಲ್ಲೆಲೂಯಾ, 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 ನಮ್ಮ ಸೌಖ್ಯವು ನೀನೇ ನಿಮಗೆ ನಮ್ಮ ಆರಾಧನೆ, ನಿಮಗೆ ನಮ್ಮ ವಂದನೆ, ನಿಮಗೆ ನಮ್ಮ ಸ್ತುತಿ ಸ್ವಾಮಿ. ಯಾಕೆಂದರೆ ನೀವೇ ನಮ್ಮ ದೇವರು, ನೀವೇ ನಮ್ಮ ಸರ್ವಸ್ವವು, ನಿಮ್ಮಲ್ಲಿಯೇ ನಮ್ಮ ಜೀವವಿದೆ, ನಮ್ಮ ಸರ್ವಸ್ವವಿದೆ. ನಿಮಗೆ ನಾವು ಆರಾಧನೆ ಮಾಡಲು, ಸ್ತುತಿಸಲು, ವಂದನೆ ಸಲ್ಲಿಸಲು, ನಮನ ಸಲ್ಲಿಸಲು ಈ ಸಂಜೆಯ ಸಮಯದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಇದ್ದೇವೆ ಸ್ವಾಮಿ. ನೀವಿಲ್ಲದೆ ನಾವು ಏನೂ ಅಲ್ಲ. ನಿಮ್ಮ ಕೃಪಾವರಗಳು ನಮ್ಮ ಮೇಲೆ ಇಲ್ಲದೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಸ್ವಾಮಿ. ಅದಕ್ಕೋಸ್ಕರ ನಾವು ನಿಮ್ಮ ಸಮ್ಮುಖದಲ್ಲಿ ಈಗ ಉಪಸ್ಥಿತರಿದ್ದೇವೆ. ನಿಮ್ಮ ಆಶೀರ್ವಾದಗಳನ್ನು ಬೇಡಿಕೊಳ್ಳಲು, ನಿಮ್ಮ ವರಗಳನ್ನು ಬೇಡಿಕೊಳ್ಳಲು, ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿರಿ ಸ್ವಾಮಿ. ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಆಲಂಗಿಸಿರಿ ಸ್ವಾಮಿ. ನಮ್ಮ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡಿರಿ ಸ್ವಾಮಿ. ನಾವು ನಿರಂತರವಾಗಿ ಸತತವಾಗಿ ನಿಮ್ಮ ಸಮ್ಮುಖದಲ್ಲಿ ಜೀವಿಸಿ, ನಿಮ್ಮ ಪ್ರೀತಿ, ನಿಮ್ಮ ಕ್ಷಮೆಯನ್ನು ಅನುಭವಿಸಿ, ನಿಮ್ಮದಾಗಿಯೇ ಜೀವಿಸುವ ಭಾಗ್ಯವನ್ನು ನಮಗೆ ಲಭಿಸಿರಿ ಸ್ವಾಮಿ. ನಿಮಗೆ ಆರಾಧನೆ ಸ್ವಾಮಿ, ಸ್ತುತಿ ಸ್ವಾಮಿ, ವಂದನೆ ಸ್ವಾಮಿ. ಹಲ್ಲೆಲೂಯಾ. ನಮ್ಮ ಇಡೀ ಜೀವವನ್ನೇ ನಾವು ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ ಸ್ವಾಮಿ. ನಮ್ಮ ಎಲ್ಲ ಕುಟುಂಬಗಳನ್ನು, ನಮ್ಮ ಇಡೀ ಪರಿಸರವನ್ನು, ಈ ಪ್ರಪಂಚದ ಎಲ್ಲ ಮಾನವರನ್ನು, ಇಡೀ ಮನುಕುಲವನ್ನೇ ನಿಮ್ಮ ಪಾದಕ್ಕೆ ನಾವು ಸಮರ್ಪಿಸುತ್ತಾ ಇದ್ದೇವೆ ಸ್ವಾಮಿ. ಇಡೀ ಪ್ರಪಂಚವೇ, ಇಡೀ ಪ್ರಕೃತಿಯೇ, ಇಡೀ ಮನುಕುಲವೇ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿರುವ ಈ ಸಮಯದಲ್ಲಿ ನೀವೇ ನಮ್ಮ ಸರ್ವಸ್ವ, ನೀವೇ ನಮ್ಮ ಜೀವ, ನೀವೇ ನಮ್ಮ ಸ್ವಾಸ್ಥ್ಯ, ನೀವೇ ನಮ್ಮ ಆರೋಗ್ಯ, ನೀವೇ ನಮ್ಮ ಶಾಂತಿದಾಯಕರು ಎಂದು ನಾವು ಒಪ್ಪಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಅದೇ ವಿಶ್ವಾಸದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ನಾವು ನಿಮ್ಮ ಸಮ್ಮುಖದಲ್ಲಿ ಉಪಸ್ಥಿತರಿದ್ದೇವೆ. ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ಸಂತುಷ್ಟಗೊಳಿಸಿರಿ. ನಿಮ್ಮ ಆಶೀರ್ವಾದಗಳಿಂದ ನಮ್ಮನ್ನು ತುಂಬಿರಿ. ನಿಮ್ಮ ಪವಿತ್ರ ಆತ್ಮರ ಅಭಿಷೇಕವನ್ನು ನಮಗೆ ಲಭಿಸಿರಿ. ನಾವು ಹೊಸ ವ್ಯಕ್ತಿಗಳನ್ನಾಗಿ ನಮ್ಮನ್ನು ಮಾರ್ಪಾಡಿಸಿರಿ.
ಧೈರ್ಯ ಸ್ಥೈರ್ಯದಿಂದ ನಮ್ಮನ್ನು ತುಂಬಿರಿ. ನಿಮ್ಮ ಜ್ಞಾನ ವಿವೇಕ ನಮ್ಮಲ್ಲಿ ಹರಿದು ಸುರಿದು ಬರಲಿ. ನಿಮ್ಮ ಸ್ವರ್ಗೀಯ ಎಲ್ಲ ವರಗಳು ನಮಗೆ ಲಭಿಸಲಿ ಎಂದು ನಾವು ದೀನತೆಯಿಂದ ಪ್ರಾರ್ಥಿಸುತ್ತಾ ಇದ್ದೇವೆ. ಯೇಸುವೇ, ನೀವೇ ನಮ್ಮ ಸರ್ವಸ್ವ, ನೀವೇ ನಮ್ಮ ದೇವರು, ನೀವೇ ನಮ್ಮ ಒಳ್ಳೆಯ ಕುರಿಗಾಹಿ. ದಾರಿ ತಪ್ಪಿ ಹೋದ ಕುರಿಗಳನ್ನು ಸರಿದಾರಿಗೆ ತರುವವರೇ ನೀವು. ನಾವು ಪಾಪದಿಂದ ದೇವರ ಪ್ರೀತಿಯಿಂದ ದೂರ ಸರಿದಾಗ ದೇವರ ಸನ್ನಿಧಿಗೆ ನಮ್ಮನ್ನು ತರುವವರೇ ನೀವು. ನಿಮಗೆ ಸ್ತೋತ್ರ ಸ್ವಾಮಿ, ಆರಾಧನೆ ಸ್ವಾಮಿ, ಸ್ತುತಿ ಸ್ವಾಮಿ, ಆರಾಧನೆ ಸ್ವಾಮಿ. ಹಲ್ಲೆಲೂಯ ಸ್ವಾಮಿ, ಆರಾಧನೆ 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 ಯೇಸುವೇ. ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರಿಯರೇ, ಯೇಸುವೇ ನಮ್ಮ ಆಶ್ರಯ, ಅವರೇ ನಮ್ಮ ಕೋಟೆ, ಅವರೇ ನಮ್ಮ ರಕ್ಷಕರು, ನಮ್ಮ ವೈದ್ಯರು ಅವರೇ, ನಮ್ಮ ಪಾಲಕರು ಅವರೇ, ನಮ್ಮ ಆಶ್ವಾಸನೆ. ನಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರವೇ ಅವರು. ನಮ್ಮ ಎಲ್ಲ ಕೋರಿಕೆಗಳನ್ನು, ಆಶೆ ಆಕಾಂಕ್ಷೆಗಳನ್ನು ಈಡೇರಿಸುವವರು ಅವರಾಗಿದ್ದಾರೆ. ಅವರನ್ನು ಆರಾಧಿಸೋಣ, ಸ್ತುತಿಸೋಣ, ವಂದಿಸೋಣ. ನಮ್ಮ ಶಿರವನ್ನು ಬಾಗಿಸಿ ಅವರಿಗೆ ನಮನವನ್ನು ಸಲ್ಲಿಸೋಣ. ಅವರು ನಮ್ಮಲ್ಲಿ ವಿಶೇಷ ರೀತಿಯಲ್ಲಿ ಪ್ರವೇಶಿಸಲಿದ್ದಾರೆ, ಬರಲಿದ್ದಾರೆ. ಅವರ ಆಶೀರ್ವಾದಗಳಿಂದ ನಮ್ಮನ್ನು ಸಂತೈಸಲಿದ್ದಾರೆ. ತಮ್ಮನ್ನೇ ನಮಗೆ ಕೊಟ್ಟು ನಮಗೆ ಇನ್ನಷ್ಟು ಬಲಪಡಿಸಲಿದ್ದಾರೆ. ಅವರನ್ನು ಸ್ವಾಗತಿಸುತ್ತಾ, ಅವರ ವರಗಳನ್ನು ಬೇಡಿಕೊಳ್ಳುತ್ತಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು ಎಂಬ ಗೀತೆಯನ್ನು ಹಾಡಿ ಯೇಸುವನ್ನು ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ ಬರಮಾಡಿಕೊಳ್ಳೋಣ. ಅವರನ್ನು ಸ್ವಾಗತಿಸೋಣ. ಅವರ ಬರುವಿಕೆಯಿಂದ ಪ್ರಿಯರೇ ನಮ್ಮ ಜೀವನ ಉಜ್ವಲವಾಗಲಿದೆ. ಅವರ ಶಕ್ತಿಯಿಂದ ಅವರು ನಮ್ಮನ್ನು ತುಂಬಲಿದ್ದಾರೆ. ಧೈರ್ಯ ಸ್ಥೈರ್ಯವನ್ನು ಲಭಿಸಲಿದ್ದಾರೆ. ಒಳ್ಳೆ ಆರೋಗ್ಯ ಸ್ವಾಸ್ಥ್ಯವನ್ನು ಅವರು ನಮಗೆ ಲಭಿಸಲಿದ್ದಾರೆ. ಈ ಯೇಸುವಿಗೆ ನಮ್ಮ ಇಡೀ ಜೀವನವನ್ನೇ ಸಮರ್ಪಿಸುತ್ತಾ ಅವರನ್ನು ಪ್ರೀತಿಯಿಂದ ನಾವು ಅಪ್ಪಿಕೊಳ್ಳೋಣ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ. ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವಾ, ನೀ ನನ್ನ ಆಶ್ರಯವು. ಹೌದು ಯೇಸು, ನೀವೇ ನಮ್ಮ ಆಶ್ರಯವಾಗಿದ್ದೀರಿ. ನೀ ನನ್ನ ಕೋಟೆಯು, ನೀವೇ ನಮ್ಮ ಕೋಟೆ ಸ್ವಾಮಿ. ನೀ ನನ್ನ ಪ್ರಾಣ
ನಾಥ, ನೀನಂದೇವಾ, ನೀನೇ ನಮ್ಮ ದೇವ. ಎಲ್ಲ ಶತ್ರುಗಳಿಂದ ನಮಗೆ ರಕ್ಷಣೆ ಕೊಡುವವರು ನೀವು. ಪೂರ್ಣ ಹೃದಯ ನಮ್ಮ ಎಲ್ಲ ಶತ್ರುಗಳಿಂದ ನಮಗೆ ರಕ್ಷಣೆ ಕೊಡುವವರು ನೀವು. ಮುಖ ಜೀವ ಮಾನವೆಲ್ಲ ಪಿಶಾಚಿಯ ಸೇವೆ ಬಂಧನಗಳಿಂದ ನಮಗೆ ಬಿಡುಗಡೆ ಕೊಡುವವರು ನೀವೇ ಸ್ವಾಮಿ. ಸರ್ವವೆಂದು ದಾಸನು. ಈ ಕೊರೋನಾ ವೈರಸ್ನಿಂದಲೂ ನಮಗೆ ಸಂಪೂರ್ಣ ಬಿಡುಗಡೆ ಕೊಡುವವರು, ಒಳ್ಳೆ ಸ್ವಾಸ್ಥ್ಯ ಆರೋಗ್ಯವನ್ನು ಲಭಿಸುವವರು ನೀವೇ ಸ್ವಾಮಿ. ದೇವಾ ದಾಸನು ದೇವಾ ದಾಸನು ದೇವಾ ದಾಸನು ದಾಸನು ಕೂಗುವ ದಾಸನು ದೇವಾ ದಾಸನು ದೇವಾ ದಾಸನು ದೇವಾ ದಾಸನು. ಹೌದು ಪ್ರಭುವೇ, ನೀವು ನಮ್ಮ ಸ್ವಾಮಿ, ನೀವು ನಮ್ಮ ದೇವರು, ನಾವು ನಿಮ್ಮ ದಾಸರು. ನಿಮ್ಮ ಸಮ್ಮುಖದಲ್ಲಿ ದೀನತೆಯಿಂದ ದೈನ್ಯತೆಯಿಂದ ನಾವು ಬಂದಿದ್ದೇವೆ ಸ್ವಾಮಿ. ನಿಮ್ಮ ರಕ್ಷಣೆಯನ್ನು ಪಡೆಯಲು, ನಿಮ್ಮ ಶಾಂತಿಯನ್ನು ಪಡೆಯಲು, ಒಳ್ಳೆ ಸ್ವಾಸ್ಥ್ಯ ಆರೋಗ್ಯವನ್ನು ಬೇಡಿಕೊಳ್ಳಲು ನಾವು ನಿಮ್ಮ ಸಮ್ಮುಖದಲ್ಲಿದ್ದೇವೆ ಸ್ವಾಮಿ. ಈ ನಿಮ್ಮ ದಾಸರನ್ನು ಆಶೀರ್ವದಿಸಿರಿ, ನಿಮ್ಮ ಕೃಪಾವರಗಳಿಂದ ನಮ್ಮನ್ನು ತುಂಬಿರಿ ಸ್ವಾಮಿ. ನಿಮ್ಮ ಎಲ್ಲ ಸ್ವರ್ಗೀಯ ವರಗಳು ನಮ್ಮಲ್ಲಿ ಹರಿದು ಸುರಿದು ಬರಲಿ, ನಿಮ್ಮ ಧೈರ್ಯ ನಮಗೆ ಲಭಿಸಲಿ. ನೀ ನನ್ನ ರಕ್ಷಕನು, ನೀ ನನ್ನ ಸಂತೃಪ್ತಿಯನು, ನೀ ನನ್ನ ಸಂತೃಪ್ತಿಯು, ನೀ ನನ್ನ ದೇವಾ, ನೀ ನನ್ನ ರಕ್ಷಕನು. ಹೌದು ಸ್ವಾಮಿಯೇ, ನೀವು ನಮ್ಮ ನೀ ರಕ್ಷಕರು, ನನ್ನ ವೈದ್ಯನು. ನಮ್ಮ ಒಂದೇ ಒಂದು ವೈದ್ಯರು ನೀವೇ ಆಗಿದ್ದೀರಿ ನೀ ಸ್ವಾಮಿ. ನನ್ನ ಸಂತೃಪ್ತಿಯು, ನಮ್ಮ ಸಂತೃಪ್ತಿಯು ನೀವೇ, ನಮ್ಮ ಸಾಂತ್ವನವು ನೀವೇ, ದೇವಾ, ನಮ್ಮ ರಕ್ಷಣೆಯು ನೀವೇ, ಸರ್ವಸ್ವವು ನೀವೇ. ಸುವೆ ಪೂರ್ಣ ಹೃದಯದಿಂದ ಅರಸಿ ನನ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ, ನೀನೇ ಸರ್ವವೆಂದು ದಾಸನು ದಾಸನು ದೇವಾ ದಾಸನು ದೇವಾ ದಾಸನು ದೇವಾ ದಾಸನು. ಸ್ವಾಮಿಯೇ, ನೀವೇ ನಮ್ಮ ಪಾಲಕರು, ನೀವೇ ನಮ್ಮ ಆಶ್ವಾಸನೆ ಸ್ವಾಮಿ. ನೀವೇ ನಮ್ಮ ಮುಂಬಲವು, ನಮ್ಮ ದೇವರು ನೀವೇ. ನಿಮ್ಮಲ್ಲಿಯೇ ನಾವು ಸಂಪೂರ್ಣವಾಗಿ ನಂಬಿದ್ದೇವೆ ಸ್ವಾಮಿ. ಅದಕ್ಕೋಸ್ಕರ ವಿಶ್ವಾಸದಿಂದ, ನಂಬಿಕೆಯಿಂದ, ಸಂಪೂರ್ಣ ಭರವಸೆಯಿಂದ ಒಳ್ಳೆ ಸ್ವಾಸ್ಥ್ಯವನ್ನು ನಿಮ್ಮಿಂದ ಪಡೆದುಕೊಳ್ಳಲು ನಾವು ನಿಮ್ಮ ಸಮ್ಮುಖದಲ್ಲಿ ಉಪಸ್ಥಿತರಿದ್ದೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ, ನಮ್ಮೆಲ್ಲರನ್ನು ಆಶೀರ್ವದಿಸಿರಿ, ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಿರಿ. ನಮ್ಮ ಮನೆಯಲ್ಲಿರುವ ಅಸ್ವಸ್ಥರನ್ನು ನಿಮ್ಮ ಒಂದೇ ಒಂದು ಸ್ಪರ್ಶದಿಂದ, ಪವಿತ್ರ ಶಬ್ದದಿಂದ ಗುಣಮುಖ ಮಾಡಿರಿ ಸ್ವಾಮಿ.
ಅನೇಕ ಜನರು ಅನೇಕ ಕಷ್ಟಗಳಿಂದ ಬಳಲುತ್ತಿದ್ದಾರೆ, ಅಶಾಂತಿಯಿಂದ ತುಂಬಿದ್ದಾರೆ, ನಿರಾಶೆಯಿಂದ ತುಂಬಿ ಹೋಗಿದ್ದಾರೆ, ಧೈರ್ಯವನ್ನು ಕಳೆದುಕೊಂಡಿದ್ದಾರೆ. ಜೀವನದಲ್ಲಿ ಹೇಗೆ ಮುಂದೆ ಸಾಗುವುದು ಎಂಬುದು ಗೊತ್ತಿಲ್ಲದೆ ನಿರಾಶೆಯಲ್ಲಿ ಬಳಲುತ್ತಿದ್ದಾರೆ. ನಿಮ್ಮ ಬರುವಿಕೆಯಿಂದ ಅವರನ್ನು ಸಾಂತ್ವನ ಕೊಡಿರಿ, ಆಶೀರ್ವದಿಸಿರಿ. ನೀವು ನಮ್ಮ ಪಾಲಕರಾಗಿದ್ದೀರಿ, ನಮ್ಮ ಆಶ್ವಾಸನೆ ನೀವಾಗಿದ್ದೀರಿ ಸ್ವಾಮಿ. ನಮ್ಮ ಶಕ್ತಿಯು ಸರ್ವ ಬಲವು ನಮ್ಮ ದೇವರು ನೀವಾಗಿದ್ದೀರಿ. ನಮ್ಮ ಎಲ್ಲ ಕಷ್ಟ ಸಂಕಷ್ಟಗಳನ್ನು, ಅನಾರೋಗ್ಯವನ್ನು, ಸಮಸ್ಯೆಗಳನ್ನು, ನಮ್ಮ ಪೀಡೆಗಳನ್ನು ಎಲ್ಲವನ್ನು ನಿಮ್ಮ ಪಾದದಡಿಯಲ್ಲಿ ನಾವು ಈಗ ಸಮರ್ಪಿಸುತ್ತಾ ಇದ್ದೇವೆ. ನಿಮ್ಮ ಒಂದೇ ಒಂದು ಸ್ಪರ್ಶ ನಮಗೆ ಸಾಕು ಸ್ವಾಮಿ. ನಿಮ್ಮ ಪವಿತ್ರ ಶಬ್ದವೇ ನಮಗೆ ಸಾಕು. ನಾವು ಗುಣಮುಖ ಹೊಂದುವೆವು, ಒಳ್ಳೆ ಸ್ವಾಸ್ಥ್ಯವನ್ನು ಪಡೆಯುವೆವು. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮುಂಬಲವು, ನೀ ನನ್ನ ದೇವಾ. ನೀ ನನ್ನ ಪಾಲಕನೋ, ನೀ ನನ್ನ ಆಶ್ವಾಸವು, ಹೌದು ಸ್ವಾಮಿ, ನೀವೇ ನಮ್ಮ ಸಂಪೂರ್ಣ ಆಶ್ವಾಸನೆ, ನೀ ನನ್ನ ನಮ್ಮ ಭರವಸೆ ನೀವೇ, ಬಲವು, ನಮ್ಮ ಸ್ಥೈರ್ಯ ನೀವೇ ಸ್ವಾಮಿ. ನೀ ನನ್ನ ದೇವಾ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಅರಸಿ ನನ್ಮುಖ ಜೀವಮಾನವೆಲ್ಲ, ಸೇವೆ ಮಾಡುವೆ ನೀನೆ ಸರ್ವವೆಂದು, ದಾಸನು ದಾಸನು ದೇವಾ, ದಾಸನು ದೇವಾ, ದಾಸನು ದೇವಾ, ದಾಸನು ದಾಸನು ದೇವಾ, ದಾಸನು ದೇವಾ, ದಾಸನು ದೇವಾ, ದಾಸನು ಸ್ವಾಮಿಯೇ, ನಾವು ಎಲ್ಲ ಜನರಿಗೋಸ್ಕರ ಈಗ ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ನಮ್ಮ ದೇಶದ ಎಲ್ಲ ಮುಖಂಡರನ್ನು ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ. ನಮ್ಮ ಪ್ರಧಾನಿ ಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರನ್ನು ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ. ನಮ್ಮ ರಾಷ್ಟ್ರಪತಿಯವರನ್ನು ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ. ನಮ್ಮ ಉಪರಾಷ್ಟ್ರಪತಿಯನ್ನು ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ. ನಮ್ಮ ಎಲ್ಲ ರಾಜಕೀಯ ಮುಖಂಡರನ್ನು, ನಮ್ಮ ಮುಖ್ಯಮಂತ್ರಿಯನ್ನು, ಪಾರ್ಲಿಮೆಂಟಿನ ಎಲ್ಲ ಸದಸ್ಯರನ್ನು, ನಮ್ಮ ಎಲ್ಲ MLA ಅವರನ್ನು, ಎಲ್ಲ ಮುಖಂಡರನ್ನು, ಮೈಸೂರಿನ ಎಲ್ಲ ಮುಖಂಡರನ್ನು, ಸ್ಥಳೀಯ ಮುಖಂಡರನ್ನು, ರಾಜಕೀಯ ಮುಖಂಡರನ್ನು ಎಲ್ಲರನ್ನು ನಿಮಗೆ ಸಮರ್ಪಿಸುತ್ತಾ ಅವರಿಗೆ ನಿಮ್ಮ ಜ್ಞಾನದಿಂದ, ಶಕ್ತಿಯಿಂದ, ಧೈರ್ಯದಿಂದ ತುಂಬಿರಿ. ಜನರ ಒಳಿತಿಗಾಗಿ ಹಾಗೂ ಇಡೀ ದೇಶದ ಪ್ರಗತಿಗಾಗಿ ದುಡಿಯುವ ಒಳ್ಳೆಯ ಮನಸ್ಸನ್ನು, ಜ್ಞಾನ ವಿವೇಕವನ್ನು ಅವರೆಲ್ಲರಿಗೂ ಲಭಿಸಿರಿ. ಒಳ್ಳೆಯ ಆರೋಗ್ಯ ಅವರೆಲ್ಲರಿಗೂ ಲಭಿಸಲಿ. ನಿಮ್ಮ ಚಿತ್ತವನ್ನು ಈ ಭೂಲೋಕದಲ್ಲಿ
ಸ್ಥಾಪಿಸಲು ಅವರಿಗೆ ಬೇಕಾದ ಎಲ್ಲ ವರವನ್ನು ಲಭಿಸಿರಿ ಎಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಸ್ವಾಮಿ. ಅಂತೆಯೇ ಕಷ್ಟದಲ್ಲಿ ಸಿಲುಕಿಕೊಂಡಿರುವ ಇಡೀ ಮನುಕುಲವನ್ನು ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ. ಬಡವರನ್ನು, ಕೆಲಸವನ್ನು ಕಳೆದುಕೊಂಡವರನ್ನು, ಅನಾರೋಗ್ಯದಲ್ಲಿರುವವರನ್ನು ಎಲ್ಲರನ್ನು ನಾವು ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ. ಯೋಹಾನನ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ. ಹೌದು ಯೇಸುವೆ, ಬಹಳಷ್ಟು ಸಮಯ ನಾವು ಕಳವಳಗೊಳ್ಳುತ್ತೇವೆ, ನಿರಾಶೆಯಿಂದ ತುಂಬಿ ನಾವು ಜೀವಿಸುತ್ತೇವೆ, ಭಯಭೀತಿಗೆ ನಾವು ಒಳಗಾಗುತ್ತೇವೆ, ಧೈರ್ಯವನ್ನು ಕಳೆದುಕೊಳ್ಳುತ್ತೇವೆ. ಸಣ್ಣ ಪುಟ್ಟ ಕಾರಣಗಳಿಗಾಗಿ ನಮ್ಮ ಶಾಂತಿ ಸಮಾಧಾನವನ್ನು ನಾವು ಕಳೆದುಕೊಳ್ಳುತ್ತೇವೆ. ಆದರೆ ಇಂದು ನೀವು ನಮಗೆ ಆಶ್ವಾಸನೆ ಕೊಡುತ್ತಾ ಹೇಳುತ್ತಿದ್ದೀರಿ, ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ದೇವರಲ್ಲಿ ವಿಶ್ವಾಸವಿಡಿ, ನನ್ನಲ್ಲಿಯೂ ವಿಶ್ವಾಸವಿಡಿ. ಹೌದು ಸ್ವಾಮಿ, ನಮ್ಮ ವಿಶ್ವಾಸವನ್ನು ದೃಢಪಡಿಸಿರಿ. ನಮ್ಮ ನಂಬಿಕೆಯಲ್ಲಿ, ಭರವಸೆಯಲ್ಲಿ ನಮಗೆ ದೃಢತೆಯನ್ನು ಲಭಿಸಿರಿ. ನಾವು ಎಂದೂ ಈ ಪ್ರಪಂಚದ ಯಾವ ವಿಷಯಕ್ಕೂ ಎದೆಗುಂದದೆ ನಿಮ್ಮಲ್ಲಿ ನಮ್ಮ ಸಂಪೂರ್ಣ ವಿಶ್ವಾಸ ಭರವಸೆಯನ್ನು ಇಟ್ಟು, ನೀವು ನಮ್ಮೊಂದಿಗೆ ಇದ್ದರೆ ನಾವು ಯಾವ ವಿಷಯಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಎಂಬ ದೃಢ ವಿಶ್ವಾಸದಿಂದ ಜೀವಿಸಲು ನಮಗೆ ಅನುಗ್ರಹಿಸಿರಿ. ಅನೇಕ ಜನರು ನಮ್ಮ ಪ್ರಾರ್ಥನೆಯ ಅವಶ್ಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನೇಕರಿಗೆ ನಾವು ನಮ್ಮ ಪ್ರಾರ್ಥನೆಯ ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ. ಅನೇಕ ಜನರು ಹೇಗೆ ತಮ್ಮ ಜೀವನವನ್ನು ಮುಂದೆ ಸಾಗಿಸುವುದು ಎಂಬ ದೊಡ್ಡ ಪ್ರಶ್ನೆಯಲ್ಲಿ ಸಿಲುಕಿಕೊಂಡಿದ್ದಾರೆ. ಈ ಸಂದಿಗ್ಧ ಪರಿಸ್ಥಿತಿ ಇಡೀ ಪ್ರಪಂಚಕ್ಕೆ ಬಂದಿದ್ದು ನಾವು ಇದನ್ನು ಹೇಗೆ ಎದುರಿಸುವುದು ಎಂಬ ಪ್ರಶ್ನೆ ಎಲ್ಲರಿಗೂ ಕಾಡುತ್ತಿದೆ. ನೀವೇ ಈ ಪರಿಸ್ಥಿತಿಯಲ್ಲಿ ಬಂದು ನಿಮ್ಮ ಮನುಕುಲಕ್ಕೆ ಅವರ ಭಯಭೀತಿಯಿಂದ, ನಿರಾಶೆಯಿಂದ ಸಂಪೂರ್ಣ ಬಿಡುಗಡೆಯನ್ನು ಲಭಿಸಿಕೊಡಿರಿ ಸ್ವಾಮಿ. ನಾವು ನಿಮ್ಮಲ್ಲಿ ನಮ್ಮ ಸಂಪೂರ್ಣ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಇದ್ದೇವೆ. ನಮ್ಮ ಇಡೀ ಜೀವನವನ್ನೇ ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ. ನಮ್ಮ ಚಿಂತನೆಗಳನ್ನು, ಮನೋಭಾವನೆಗಳನ್ನು, ನಮ್ಮ ಯೋಚನೆಗಳನ್ನು, ನಮ್ಮ ಯೋಜನೆಗಳನ್ನು, ನಮ್ಮ ಕಾರ್ಯಕಲಾಪಗಳನ್ನು ಎಲ್ಲವನ್ನು ನಿಮ್ಮ ಪಾದಕ್ಕೆ ನಾವು ಸಮರ್ಪಿಸುತ್ತಾ ಇದ್ದೇವೆ. ನಿಮ್ಮ ಒಂದೇ ಒಂದು ಸ್ಪರ್ಶ ನಮಗೆ ಸಾಕು, ನಾವು ಗುಣಮುಖ ಹೊಂದುವೆವು ಸ್ವಾಮಿ. ಯೋಹಾನನ ಶುಭ ಸಂದೇಶ 15ನೇ ಅಧ್ಯಾಯ. ಯೇಸು ನೀವೇ ಹೇಳುತ್ತೀರಿ, ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ಪಿತನೇ ತೋಟಗಾರ. ನನ್ನಲ್ಲಿದ್ದು ಫಲ ಕೊಡದ ಕವಲು ಬಳ್ಳಿಗಳನ್ನೆಲ್ಲ ಅವರು ಕತ್ತರಿಸಿ ಹಾಕುವರು. ಫಲ ಕೊಡುವ ಕವಲು ಬಳ್ಳಿಯನ್ನು ಮತ್ತಷ್ಟು ಫಲ ಕೊಡುವಂತೆ ಅವನ್ನು ಸವರಿ ಶುದ್ಧಗೊಳಿಸುವರು. ಹೌದು ಸ್ವಾಮಿ, ನಮಗೆ ಕಷ್ಟ ಸಂಕಷ್ಟಗಳು ಬಂದಾಗ ನೀವು ನಮ್ಮಿಂದ ಎಂದೂ ದೂರ ಸರಿಯುವುದಿಲ್ಲ ಸ್ವಾಮಿ. ನೀವು ಕೇವಲ ನಮ್ಮನ್ನು ಶುದ್ಧಗೊಳಿಸುತ್ತೀರಿ, ನಮ್ಮ ಪಾಪಗಳನ್ನು ತೊಳೆಯುತ್ತೀರಿ. ನಾವು ನಿಮ್ಮಿಂದ ದೂರ ಸರಿಯದ ಹಾಗೆ
ನಮಗೆ ಹೊಸ ದಾರಿಯನ್ನು ತೋರಿಸಿಕೊಡುತ್ತೀರಿ. ನಾವು ಉತ್ತಮ ದಾರಿಯಲ್ಲಿ ನಡೆಯಬೇಕು, ನಿಮ್ಮ ಪಥದಲ್ಲಿ ಮುನ್ನಡೆಯಬೇಕು ಎಂದು ನೀವು ನಮಗೆ ಚೇತಾವಣೆ ಕೊಡುತ್ತೀರಿ ಸ್ವಾಮಿ. ಹೌದು ಯೇಸು, ನೀವು ಹೇಳುತ್ತೀರಿ, ನಾನೇ ದ್ರಾಕ್ಷಾ ಬಳ್ಳಿ, ನೀವೇ ಅದರ ಕವಲು ಬಳ್ಳಿಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅಂಥವನು ಸಮೃದ್ಧಿಯಾಗಿ ಫಲ ಕೊಡುವನು. ಏಕೆಂದರೆ ನನ್ನಿಂದ ಬೇರ್ಪಟ್ಟು ನಿಮ್ಮಿಂದ ಏನೂ ಮಾಡಲಾಗದು. ನನ್ನಲ್ಲಿ ನೆಲೆಸದವನನ್ನು ಕವಲು ಬಳ್ಳಿಯಂತೆ ಕತ್ತರಿಸಿ ಎಸೆಯಲಾಗುವುದು, ಅವನು ಒಣಗಿ ಹೋಗುವನು. ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಬಹುದು, ನಿಮಗದು ಸಿಗುವುದು. ಹೌದು ಸ್ವಾಮಿ, ನಾವು ನಿಮ್ಮಲ್ಲಿ ನಿಮ್ಮ ವಾಕ್ಯದಲ್ಲಿ ಸಂಪೂರ್ಣ ಭರವಸೆ ಇಟ್ಟು ನಿಮ್ಮಲ್ಲಿ ಜೀವಿಸಲು ಆಶಿಸುತ್ತೇವೆ. ನಮ್ಮನ್ನು ಆಶೀರ್ವದಿಸಿರಿ, ಸಮೃದ್ಧಿಯಾಗಿ ಫಲ ಕೊಡಲು ನಮಗೆ ಬೇಕಾದ ವರಗಳನ್ನು ಲಭಿಸಿರಿ. ಪ್ರಿಯರೇ, ಈಗ ನಮ್ಮ ಇಡೀ ಮನುಕುಲದ ಎಲ್ಲ ಆಶೆ ಆಕಾಂಕ್ಷೆಗಳನ್ನು ದೇವರಿಗೆ ಸಮರ್ಪಿಸುತ್ತಾ, ದೇವರು ಎಲ್ಲರಿಗೂ ಒಳಿತನ್ನು ಮಾಡಲಿ, ನಮ್ಮ ಎಲ್ಲ ಕಷ್ಟ ಸಂಕಷ್ಟಗಳಿಂದ, ನಮ್ಮ ಮಾನಸಿಕ ಆಂತರಿಕ ಶಾರೀರಿಕ ಬಂಧನಗಳಿಂದ ನಮಗೆ ಸಂಪೂರ್ಣ ಬಿಡುಗಡೆ ಲಭಿಸಲಿ ಎಂದು ಪ್ರಾರ್ಥಿಸುತ್ತಾ, ನಾವು ಡಿವೈನ್ ಮರ್ಸಿ ರೋಸರಿಯ ಒಂದು ರಹಸ್ಯವನ್ನು ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ಪಿತನೇ, ನಮ್ಮ ಮತ್ತು ಇಡೀ ಭೂಲೋಕದಲ್ಲಿರುವ ಪ್ರತಿಯೊಬ್ಬರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವವನ್ನು ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆಯ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಭೂಲೋಕದ ಮೇಲೆಯೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆಯ ಯಾತನೆಯ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಭೂಲೋಕದ ಮೇಲೆಯೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆಯ ಯಾತನೆಯ ಫಲವಾಗಿ ಅಪ್ಪ ಪಿತನೇ, ನಮ್ಮ ಮೇಲೂ ಭೂಲೋಕದ ಮೇಲೆಯೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆಯ ಯಾತನೆಯ ಫಲವಾಗಿ
ಅಪ್ಪ ಪಿತನೇ ನಮ್ಮ ಮೇಲೂ ಭೂಲೋಕದ ಮೇಲೆಯೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆಯ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೂ ಭೂಲೋಕದ ಮೇಲೆಯೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆ ಯಾತನೆಯ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೂ ಭೂಲೋಕದ ಮೇಲೆಯೂ ಕರುಣೆಯ ತೋರಿರಿ. ಯೇಸುವಿನ ಅತಿ ದಾರುಣವಾದ ಶಿಲುಬೆಯ ಯಾತನೆಯ ಫಲವಾಗಿ ಅಪ್ಪ ಪಿತನೇ ನಮ್ಮ ಮೇಲೂ ಭೂಲೋಕದ ಮೇಲೆಯೂ ಕರುಣೆಯ ತೋರಿರಿ. ಯೇಸುವಿನ ಯೇಸುವೇ, ಅತಿ ದಾರುಣವಾದ ಶಿಲುಬೆ ಯಾತನೆಯ ಈ ಜಪಮಾಲೆಯನ್ನು ನಾವು ಮಾಡುತ್ತಿರುವಾಗ ಇಡೀ ಮನುಕುಲದ ಎಲ್ಲ ಕೋರಿಕೆಗಳನ್ನು, ನಮ್ಮ ಮೇಲೂ ಅವಶ್ಯಕತೆಗಳನ್ನು, ಆಶೆ ಆಕಾಂಕ್ಷೆಗಳನ್ನು, ಭಯಭೀತಿಯನ್ನು, ನಿರಾಶೆಯನ್ನು, ಏಕಾಂಗಿತನವನ್ನು, ಎಲ್ಲ ಕಷ್ಟ ಸಂಕಷ್ಟಗಳನ್ನು ನಾವು ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ ಸ್ವಾಮಿ. ಅತಿ ದಾರುಣವಾದ ಅತಿ ದಾರುಣವಾದ ಶಿಲುಬೆಯ ಯಾತನೆಯ ಫಲವಾಗಿ ಇಡೀ ಮನುಕುಲಕ್ಕೆ ಸಂಪೂರ್ಣ ಬಿಡುಗಡೆಯನ್ನು ಲಭಿಸಿಕೊಡಿರಿ ಸ್ವಾಮಿ. ನಮ್ಮ ಅನಾರೋಗ್ಯದಿಂದ, ನಮ್ಮ ಕತ್ತಲೆಯಿಂದ, ನಮ್ಮ ಪಾಪದಿಂದ, ನಮ್ಮ ಅಪಧೈರ್ಯದಿಂದ ನಮಗೆ ಬಿಡುಗಡೆ ಲಭಿಸಿರಿ. ನಿಮ್ಮ ಪ್ರೀತಿಯಲ್ಲಿ ಜೀವಿಸಿ, ನಿಮ್ಮ ಶಕ್ತಿಯನ್ನು ಅನುಭವಿಸಿ, ನಿಮ್ಮ ಜ್ಞಾನ ವಿವೇಕವನ್ನು ಪಡೆದು ಧೈರ್ಯದಿಂದ ಜೀವಿಸಲು ನಮಗೆ ಅನುಗ್ರಹಿಸಿರಿ ಸ್ವಾಮಿ. ನಮ್ಮ ಮೇಲೂ ಅನೇಕ ಜನರು ಕ್ಯಾನ್ಸರ್ ಭೂಲೋಕದ ಬಳಲುತ್ತಿದ್ದಾರೆ. ಅವರನ್ನು ನಿಮ್ಮ ಸ್ಪರ್ಶದಿಂದ ಗುಣಪಡಿಸಿರಿ. ಅನೇಕ ಜನರು ಹೃದಯದ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಅವರನ್ನು ನಿಮ್ಮ ಸ್ಪರ್ಶದಿಂದ ಗುಣಪಡಿಸಿರಿ ಸ್ವಾಮಿ. ಮಾನಸಿಕ ಅನಾರೋಗ್ಯದಿಂದ ಅನೇಕ ಜನರು ಶಾಂತಿಯನ್ನು ಕಳೆದುಕೊಂಡಿದ್ದಾರೆ. ಶಾರೀರಿಕ ಆರೋಗ್ಯವನ್ನು ಕಳೆದುಕೊಂಡಿದ್ದಾರೆ. ಅವರನ್ನು ನಿಮ್ಮ ಸ್ಪರ್ಶದಿಂದ ಗುಣಪಡಿಸಿರಿ ಸ್ವಾಮಿ. ನಿಮ್ಮ ಶಿಲುಬೆಯ ಆ ಕಠಿಣವಾದ ಯಾತನೆಯಿಂದ ನಮಗೆ ಸಂಪೂರ್ಣ ಬಿಡುಗಡೆ ಲಭಿಸಿರಿ. ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು, ನಮ್ಮ ಕರ್ತರು, ರಕ್ಷಕರು ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವನ್ನು, ಆತ್ಮ ಮತ್ತು ದೈವತ್ವ ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ. ಪ್ರಿಯರೇ, ಸಂತ ಪೌಲನು ಫಿಲಿಪ್ಪಿಯರಿಗೆ ಬರೆದ ಪತ್ರದಲ್ಲಿ 2ನೇ ಅಧ್ಯಾಯ 5ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ ನಾವು ಹೀಗೆ ಓದುತ್ತೇವೆ. ದೇವಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮಾನಾದ ಆ ಸಿರಿ ಪದವಿಯನಾತ ಹಿಡಿದಿಟ್ಟುಕೊಳ್ಳಲಿಲ್ಲ.
ಬಿಡಲೊಲ್ಲೆ ನೆನುತ್ತಾ ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸರಿಸಮಾನನಾದ. ತನ್ನನ್ನೇ ಆತ ತಗ್ಗಿಸಿಕೊಂಡು ವಿಧೇಯನಾಗಿ ನಡೆದುಕೊಂಡು ಮರಣ ಪರ್ಯಂತ, ಹೌದೌದು ಶಿಲುಬೆಯ ಮರಣ ಪರ್ಯಂತ ಯೇಸು ವಿಧೇಯನಾದ. ಎಂತಲೇ ಪರಮೋನ್ನತ ಸ್ಥಾನಕ್ಕೇರಿಸಿದನಾತನನು ಇತ್ತನು ಹೆಸರುಗಳೊಳುತ್ತಮ ಹೆಸರನು ದೇವ ಪರಮನು. ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿವರು ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು. ಕ್ರಿಸ್ತ ಯೇಸುವೆ ಪ್ರಭು ಎಂದೆಲ್ಲರಿಗೆ ಅರಕೆ ಮಾಡುವರು. ದೇವಪಿತನ ಮಹಿಮೆಯನ್ನು ಈ ಪರಿ ಹೊಗಳಿ ಸಾರುವವರು. ಹೌದು ಪ್ರಿಯರೇ, ಯೇಸು ತನ್ನನ್ನೇ ಸಂಪೂರ್ಣವಾಗಿ ನಮಗೋಸ್ಕರ ಆ ಶಿಲುಬೆಯಲ್ಲಿ ತ್ಯಾಗ ಮಾಡಿದರು. ನಮಗೆ ಹೊಸ ಜೀವನವನ್ನು ಲಭಿಸುವುದಕ್ಕಾಗಿ, ನಮ್ಮ ಪಾಪಗಳಿಂದ ನಮಗೆ ಸಂಪೂರ್ಣ ಬಿಡುಗಡೆ ಲಭಿಸುವುದಕ್ಕಾಗಿ, ನಮ್ಮ ಪಾಪದ ಬಂಧನಗಳಿಂದ ನಮಗೆ ಸ್ವಾತಂತ್ರ್ಯವನ್ನು ಲಭಿಸುವುದಕ್ಕಾಗಿ, ಸ್ವರ್ಗದ ದಾರಿಯನ್ನು ನಮಗೆ ತೋರಿಸುವುದಕ್ಕಾಗಿ ಯೇಸು ತಮ್ಮನ್ನೇ ಆ ಶಿಲುಬೆಯಲ್ಲಿ ಸಮರ್ಪಿಸಿದರು. ಅದೇ ಯೇಸು ಈಗ ನಮಗೆ ಸಂಪೂರ್ಣ ಬಿಡುಗಡೆಯನ್ನು ಲಭಿಸುತ್ತಾ ಇದ್ದಾರೆ. ನಮ್ಮ ಅಸ್ವಾಸ್ಥ್ಯದಿಂದ ನಮಗೆ ಒಳ್ಳೆಯ ಸ್ವಾಸ್ಥ್ಯವನ್ನು ಲಭಿಸುತ್ತಾ ಇದ್ದಾರೆ. ನಮ್ಮ ಅನಾರೋಗ್ಯದಿಂದ ನಮಗೆ ಅವರು ಸಂಪೂರ್ಣ ಬಿಡುಗಡೆಯನ್ನು ಲಭಿಸುತ್ತಾ ಇದ್ದಾರೆ. ನಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ, ತೃಪ್ತಿಯನ್ನು ಅವರು ಲಭಿಸುತ್ತಾ ಇದ್ದಾರೆ. ನಮ್ಮ ಕುಟುಂಬಗಳನ್ನು ಅವರು ಅರಸುತ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಸಂಪೂರ್ಣ ಜೀವನವನ್ನು ಸಮರ್ಪಿಸುತ್ತಾ ಈಗ ಒಂದು ಗೀತೆಯನ್ನು ಹಾಡೋಣ. ಈ ಗೀತೆಯನ್ನು ಹಾಡುವಾಗ ನಮ್ಮ ಇಡೀ ಜೀವವನ್ನೇ, ನಮ್ಮ ಮನಸ್ಸನ್ನೇ, ನಮ್ಮ ಹೃದಯವನ್ನು, ನಮ್ಮ ಚಿಂತನೆಗಳನ್ನು, ನಮ್ಮ ಆಶೆ ಆಕಾಂಕ್ಷೆಗಳನ್ನು, ನಮ್ಮ ಯೋಚನೆಗಳನ್ನು, ನಮ್ಮ ಜೀವನದ ಎಲ್ಲ ಯೋಜನೆಗಳನ್ನು ಆ ದೇವರಿಗೆ, ಯೇಸುವಿಗೆ, ಪರಮೋನ್ನತ ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಡೋಣ. ಗಾಯವುಳ್ಳ ಕರಗಳಿಂದ ನನ್ನನ್ನು ಮುಟ್ಟು ದೇವಾ, ನಿನ್ನ ಸೌಖ್ಯ ಕೊಡುವ ಶಕ್ತಿಯಿಂದ ನನ್ನನ್ನು ಗುಣಪಡಿಸು. ಯೇಸುವೇ ನನ್ನನ್ನು ಗುಣಪಡಿಸು. ಗಾಯವುಳ್ಳ ಕರಗಳಿಂದ ನನ್ನನ್ನು ಮುಟ್ಟು ದೇವಾ, ನಿನ್ನ ಸೌಖ್ಯ ಕೊಡುವ ಶಕ್ತಿಯಿಂದ ನನ್ನನ್ನು ಗುಣಪಡಿಸು. ಯೇಸುವೇ ಸೌಖ್ಯವನ್ನು ಗ್ರಹಿಸು. ಪ್ರಿಯರೇ, ಗಾಯವುಳ್ಳ ಯೇಸು ನಮ್ಮನ್ನು ಗುಣಪಡಿಸುತ್ತಾ ಇದ್ದಾರೆ. ನನ್ನನ್ನು ಮುಟ್ಟು ಅವರ ದೈವಿಕ ಸ್ಪರ್ಶದಿಂದ, ನಿನ್ನ ಸೌಖ್ಯ ಕೊಡುವ ಅವರ ಪವಿತ್ರ ಶಬ್ದದಿಂದ, ಅವರ ಪರಮ ಶಕ್ತಿಯಿಂದ ನಮಗೆ ಒಳ್ಳೆಯ ಸ್ವಾಸ್ಥ್ಯವನ್ನು, ಸೌಖ್ಯವನ್ನು ಅವರು ಲಭಿಸುತ್ತಾ ಇದ್ದಾರೆ.
ನಮ್ಮ ಎಲ್ಲ ಕಷ್ಟಗಳನ್ನು ಅವರಿಗೆ ಹೇಳೋಣ. ನಮ್ಮ ಅನಾರೋಗ್ಯವನ್ನು ಅವರ ಸಮ್ಮುಖದಲ್ಲಿ ಇಡೋಣ. ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅವರು ವೈದ್ಯರಲ್ಲಿ ಮಹಾವೈದ್ಯರಾಗಿದ್ದಾರೆ. ಅವರ ಒಂದೇ ಒಂದು ಶಬ್ದ ಸಾಕು, ನಾವು ಗುಣ ಹೊಂದುವೆವು. ಯೇಸುವಿನ ನಾಮವನ್ನು ನಾವು ಜಪಿಸೋಣ. ಅವರ ಪವಿತ್ರ ನಾಮದಲ್ಲಿ ನಮಗೆ ಸಂಪೂರ್ಣ ಬಿಡುಗಡೆ ಇದೆ, ಸಂರಕ್ಷಣೆ ಇದೆ, ಒಳ್ಳೆಯ ಆರೋಗ್ಯ ಲಭಿಸುತ್ತದೆ. ಅವರ ನಾಮವನ್ನು ನಾವು ಜಪಿಸೋಣ, ಅವರ ಪವಿತ್ರ ನಾಮವನ್ನು ಕರೆಯೋಣ. ಸಂಪೂರ್ಣವಾಗಿ ನಮ್ಮನ್ನೇ ಅವರ ಸಮ್ಮುಖದಲ್ಲಿ ಸಮರ್ಪಿಸಿಕೊಡೋಣ. ನಮ್ಮ ಕುಟುಂಬದ ಸದಸ್ಯರನ್ನು ಅವರಿಗೆ ಸಮರ್ಪಿಸಿಕೊಡೋಣ. ನಮ್ಮ ಮಾನಸಿಕ ಅನಾರೋಗ್ಯವನ್ನು ಅವರಿಗೆ ಸಮರ್ಪಿಸಿಕೊಡೋಣ. ಬನ್ನಿ ನನ್ನೆಡೆಗೆ ಬಳಲಿ ಬೆಂದವರೇ, ನಾನು ನಿಮಗೆ ಶಾಂತಿ ಲಭಿಸುತ್ತೇನೆ, ಸಮಾಧಾನ ಕೊಡುತ್ತೇನೆ, ಒಳ್ಳೆ ಸ್ವಾಸ್ಥ್ಯ ಲಭಿಸುತ್ತೇನೆ ಎಂದು ಯೇಸು ನಮಗೆ ಆಶ್ವಾಸನೆ ಕೊಡುತ್ತಾ ಇದ್ದಾರೆ. ಅವರಲ್ಲಿ ನಾವು ಜೀವಿಸಿದರೆ ನಾವು ಯಾವ ಕುಂದುಕೊರತೆಯನ್ನು ಕಾಣುವುದಕ್ಕೆ ಅವಕಾಶವಿಲ್ಲ. ನಮ್ಮ ಎಲ್ಲ ಆಶೆಗಳನ್ನು ಈಡೇರಿಸುವ ಪರಮೋನ್ನತ ದೇವರು ಅವರಾಗಿದ್ದಾರೆ. ಕುಷ್ಠರೋಗಿಯ ಮುಟ್ಟಿ ಸೌಖ್ಯ ಕೊಟ್ಟವರೇ, ನನ್ನನ್ನು ಮುಟ್ಟಿ ಒಮ್ಮೆ ಸೌಖ್ಯದಾಯಕ. ಕುಷ್ಠರೋಗಿಯ ಮುಟ್ಟಿ ಸೌಖ್ಯ ಕೊಟ್ಟವರೇ, ನನ್ನನ್ನು ಮುಟ್ಟಿ ಒಮ್ಮೆ ಸೌಖ್ಯದಾಯಕ. ದೇವನೇ ಮುಟ್ಟಲು ನನ್ನ ರೋಗವು ಬಿಟ್ಟು ಹೋಗುವುದು. ದೇವನೇ ಮುಟ್ಟಲು ನನ್ನ ರೋಗವು ಬಿಟ್ಟು ಹೋಗುವುದು. ಯೇಸುವೇ ಸೌಖ್ಯವನ್ನು ಗ್ರಹಿಸು. ಹೌದು ಯೇಸುವೇ, ನಮಗೆಲ್ಲರಿಗೂ ಸೌಖ್ಯವನ್ನು ಒಳ್ಳೆ ಸೌಖ್ಯವನ್ನು ಅನುಗ್ರಹಿಸಿರಿ, ಒಳ್ಳೆ ಸ್ವಾಸ್ಥ್ಯವನ್ನು ಲಭಿಸಿರಿ ಸ್ವಾಮಿ. ನಿಮ್ಮ ಸಮ್ಮುಖದಲ್ಲಿ ನಾವು ದೀನತೆಯಿಂದ ಬೇಡಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಆಶೀರ್ವಾದಗಳು ನಮಗೆ ಬೇಕು, ನಿಮ್ಮ ಕೃಪಾವರಗಳು ನಮಗೆ ಬೇಕು ಸ್ವಾಮಿ. ನಿಮ್ಮ ಪ್ರೀತಿಯ ಆಲಂಗಣದಲ್ಲಿ ನಾವು ಜೀವಿಸಲು ಇಚ್ಛಿಸುತ್ತೇವೆ ಸ್ವಾಮಿ. ನಮ್ಮನ್ನು ನಿಮ್ಮ ಪ್ರೀತಿಯ ಆಲಂಗಣದಲ್ಲಿ ಅಪ್ಪಿಕೊಳ್ಳಿರಿ. ನಿಮ್ಮಿಂದ ನಾವು ಎಂದು ದೂರ ಸರಿಯದಂತೆ ನಮಗೆ ಅನುಗ್ರಹಿಸಿರಿ ಸ್ವಾಮಿ. ನಿಮ್ಮ ದಯೆ, ನಿಮ್ಮ ಕ್ಷಮೆ, ನಿಮ್ಮ ಕೃಪೆ ನಮ್ಮಲ್ಲಿ ಸದಾ ಇರಲಿ. ನನ್ನ ಪಾಪವೇ ರೋಗವಾಗಿ ಕಾಡಿದೆ, ಕಣ್ಣೀರ ಬಾಳು ಸಾಕಾಗಿದೆ. ನನ್ನ ಪಾಪವೇ ರೋಗವಾಗಿ ಕಾಡಿದೆ, ಕಣ್ಣೀರ ಬಾಳು ಸಾಕಾಗಿದೆ. ದೇವ ನನ್ನ ಕ್ಷಮಿಸು, ನೀ ಹರಸು, ಕಂಬನಿ ನೀ ವರಸು. ದೇವ ನನ್ನ ಕ್ಷಮಿಸು, ನೀ ಹರಸು, ಕಂಬನಿ ನೀ ವರಸು. ಯೇಸುವೇ ಸೌಖ್ಯವನ್ನು ಗ್ರಹಿಸು, ಯೇಸುವೇ ಸೌಖ್ಯವನ್ನು ಗ್ರಹಿಸು. ಗಾಯವುಳ್ಳ ಕರಗಳಿಂದ ನನ್ನನ್ನು ಮುಟ್ಟು ದೇವಾ, ನಿನ್ನ ಸೌಖ್ಯ ಕೊಡುವ ಶಕ್ತಿಯಿಂದ ನನ್ನನ್ನು ಗುಣಪಡಿಸು. ಯೇಸುವೇ ಸೌಖ್ಯವನ್ನು ಗ್ರಹಿಸು, ಯೇಸುವೇ ಸೌಖ್ಯವನ್ನು ಗ್ರಹಿಸು. ಪ್ರಿಯರೇ, ಯೇಸು ನಮಗೆ ಈಗ ಸೌಖ್ಯವನ್ನು ಅನುಗ್ರಹಿಸ್ತಾ ಇದ್ದಾರೆ.
ನಮಗೆಲ್ಲರಿಗೂ ನಮ್ಮ ಪಾಪಗಳಿಂದ ಸಂಪೂರ್ಣವಾಗಿ ತೊಳೆದು ದೇವರಲ್ಲಿ ನಮಗೆ ಪುನಃ ರಾಜಿ ಮಾಡುತ್ತಾ ಇದ್ದಾರೆ. ನಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸಿ ನಮ್ಮನ್ನು ಹೊಸ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸುತ್ತಾ ಇದ್ದಾರೆ. ಯೇಸುವೇ ನಮ್ಮಲ್ಲಿ ಪ್ರವೇಶಿಸಿ ಜೀವಿಸಲು ಬರುತ್ತಿದ್ದಾರೆ. ಪವಿತ್ರಾತ್ಮರ ಅಭಿಷೇಕವನ್ನು ನಮಗೆ ಲಭಿಸಿ ಪವಿತ್ರಾತ್ಮರ ಎಲ್ಲ ವರಗಳಿಂದ ನಮ್ಮನ್ನು ತುಂಬುತ್ತಾ ಇದ್ದಾರೆ. ಅವರ ಸ್ಪರ್ಶದಿಂದ ಅವರ ಪವಿತ್ರ ರಕ್ತದಿಂದ ನಮ್ಮನ್ನು ತೊಳೆದು ನಮಗೆ ಹೊಸ ವ್ಯಕ್ತಿಗಳನ್ನಾಗಿ ಮಾರ್ಪಡಿಸುತ್ತಾ ಇದ್ದಾರೆ. ಅವರು ಅನುಗ್ರಹಿಸುವಂಥ ಎಲ್ಲ ವರಗಳನ್ನು ನಾವು ಸ್ವೀಕರಿಸೋಣ. ಪಾಪ ಕ್ಷಮೆಯನ್ನು ಸ್ವೀಕರಿಸೋಣ. ಹೊಸ ಜೀವನವನ್ನು ಸ್ವೀಕರಿಸೋಣ. ಒಳ್ಳೆಯ ಸ್ವಾಸ್ಥ್ಯ ಆರೋಗ್ಯವನ್ನು ಸ್ವೀಕರಿಸೋಣ. ಹೊಸ ಚಿಂತನೆಯನ್ನು ನಾವು ಸ್ವೀಕರಿಸೋಣ. ಹೊಸ ಮನೋಭಾವನೆಗಳನ್ನು ನಾವು ಸ್ವೀಕರಿಸೋಣ. ನಮ್ಮ ಇಡೀ ಜೀವನವನ್ನೇ ಯೇಸು ನವೀಕೃತಗೊಳಿಸುತ್ತಾ ಇದ್ದಾರೆ. ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು, ಚಿಂತನೆಗಳನ್ನು ನಮ್ಮಿಂದ ತೆಗೆದುಹಾಕಿ ಉತ್ತಮ ಚಿಂತನೆಗಳನ್ನು, ಸಕಾರಾತ್ಮಕ ಚಿಂತನೆಗಳನ್ನು, ಜೀವ ಕೊಡುವಂಥ ಚಿಂತನೆಗಳನ್ನು ನಮಗೆ ಲಭಿಸುತ್ತಾ ಇದ್ದಾರೆ. ನಾವೆಲ್ಲರೂ ಈಗ ಒಟ್ಟು ಸೇರಿ ಯೇಸುವಿಗೆ ಆರಾಧಿಸೋಣ, ಸ್ತುತಿಸೋಣ, ನಮ್ಮ ಕೃತಜ್ಞತೆಯನ್ನು ಸಲ್ಲಿಸೋಣ, ನಮ್ಮ ವಂದನೆಗಳನ್ನು ಸಲ್ಲಿಸೋಣ. ನಮ್ಮನ್ನು ಗುಣಪಡಿಸಿದ್ದಕ್ಕಾಗಿ ಆರಾಧನೆ ಸ್ವಾಮಿ, ಸ್ತೋತ್ರ ಸ್ವಾಮಿ. ನಮಗೆ ಪಾಪ ಕ್ಷಮೆಯನ್ನು ಲಭಿಸಿದ್ದಕ್ಕಾಗಿ ನಿಮಗೆ ಆರಾಧನೆ ಸ್ವಾಮಿ. Hallelujah. Thank you Jesus for coming into our lives. Thank you Jesus for filling us with your Holy Spirit, with your new life. We surrender our lives to you, Lord Jesus. Take total control of our lives and bless us. Bless us, heal us. Healing, Lord, your healing touch. Reach out to each and every individual person who is seeking your healing and restoration. ಸ್ತೋತ್ರ ದೇವ, ನಿಮಗೆ ಆರಾಧನೆ ಸ್ವಾಮಿ, ವಂದನೆ ಸ್ವಾಮಿ. ಕಾದವರೇ ಸ್ತೋತ್ರ ದೇವ, ಇನ್ನು ಮುಂದೆ ಕಾಯುವವರೇ ಸ್ತೋತ್ರ ದೇವ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ. ಸ್ತೋತ್ರ ದೇವ, ಸ್ತೋತ್ರ ದೇವ, ಸ್ತೋತ್ರ ದೇವ, ಯೇಸು ದೇವ. ಪ್ರಿಯರೇ, ಗಲಾತ್ಯರಿಗೆ ಬರೆದ ಪತ್ರ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ಓದುತ್ತೇವೆ, ನಮ್ಮಲ್ಲಿ ಯಾರೂ ತನಗಾಗಿಯೇ ಬದುಕುವುದಿಲ್ಲ, ತನಗಾಗಿಯೇ ಸಾಯುವುದಿಲ್ಲ. ನಾವು ಬದುಕಿದರೂ ಪ್ರಭುವಿಗಾಗಿಯೇ, ಸತ್ತರೂ ಅವರಿಗಾಗಿಯೇ. ನಾವು ಬದುಕಿದರೂ ಸತ್ತರೂ ಪ್ರಭುವಿಗೆ ಸೇರಿದವರು. ಹೌದು ಪ್ರಿಯರೇ, ಪ್ರತಿದಿನ ಪ್ರತಿ ಕ್ಷಣ ನಾವು ಯೇಸುವಿಗೆ ಸೇರಿದವರು. ನಾವು ಯೇಸುವಿನಲ್ಲಿ ಜೀವಿಸುವಾಗ
ಯೇಸುವೇ ನಮಗೆ ಹೊಸ ಜೀವನವನ್ನು ಕೊಡುತ್ತಾರೆ. ನಮಗೆ ಬೇಕಾದ ಎಲ್ಲ ವರಗಳನ್ನು ಅವರು ಲಭಿಸಿಕೊಡುತ್ತಾರೆ. ಯಾಕೆಂದರೆ ನಾವು ಸಂಪೂರ್ಣವಾಗಿ ಯೇಸುವಿಗೆ ಸೇರಿದವರು. ನಾವು ಅವರಲ್ಲಿಯೇ ಜೀವಿಸುತ್ತೇವೆ, ಅವರು ನಮ್ಮಲ್ಲಿ ಜೀವಿಸುತ್ತಾರೆ. ಅವರು ನಮ್ಮೊಂದಿಗೆ ಇರುವಾಗ ನಾವು ಯಾವ ಕಾರಣಕ್ಕೂ, ಯಾವ ವಿಷಯಕ್ಕೂ, ಯಾವ ಸಂಶಯಕ್ಕೂ ಒಳಗಾಗುವ ಅವಶ್ಯಕತೆ ಇಲ್ಲ. ಎಲ್ಲ ಕಷ್ಟ ಸಂಕಷ್ಟಗಳಿಂದ ಪಾರು ಮಾಡಿ ನಮ್ಮನ್ನು ಮುನ್ನಡೆಸುವ ದೇವರು ಅವರಾಗಿದ್ದಾರೆ. ಆ ಯೇಸುವನ್ನು ನಮ್ಮಲ್ಲಿ ಸಂಪೂರ್ಣವಾಗಿ ಬರಮಾಡಿಕೊಳ್ಳುತ್ತಾ ನಿನ್ನನ್ನೇ ಪ್ರೀತಿಸುವೆ ಯೇಸು ಎಂಬ ಗೀತೆಯನ್ನು ನಾವು ಈಗ ಹಾಡೋಣ. ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ ದೇವಾ, ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ ದೇವಾ, ನಿಮ್ಮನ್ನೇ ಪ್ರೀತಿಸುವೆ ಯೇಸುವೇ ಸದಾ. ನಿಮ್ಮ ಪಾದವನ್ನೇ ಹಿಡಿದಿರುವೆ, ನನ್ನ ಕಣ್ಣೀರಿಂದ ತೊಳೆದಿರುವೆ. ನಾ ಮುದ್ದನ್ನಿಟ್ಟು ಪ್ರೀತಿಸುವೆ, ನನ್ನ ಹರಸಿ. ಹೌದು ಯೇಸುವೇ, ನಾವು ನಿಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇವೆ. ಪಾದವನ್ನೇ ಹಿಡಿದಿರುವೆ, ನನ್ನ ಕಣ್ಣೀರಿಂದ ತೊಳೆದಿರುವೆ. ನಾ ಮುದ್ದನ್ನಿಟ್ಟು ಪ್ರೀತಿಸುವೆ, ನನ್ನ ಹರಸಿ. ಹೌದು ಸ್ವಾಮಿ, ನಮ್ಮನ್ನು ಹರಸಿರಿ, ನಮ್ಮನ್ನು ಆಶೀರ್ವದಿಸಿರಿ, ನಮಗೆ ಒಳ್ಳೆ ಸ್ವಾಸ್ಥ್ಯವನ್ನು ಲಭಿಸಿರಿ. ನಾವು ನಿಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸುತ್ತೇವೆ. ನಿಮ್ಮ ಪ್ರೀತಿಯ ಆಲಂಗನದಲ್ಲಿ ನಾವು ಜೀವಿಸಲು ಆಶೆ ಪಡುತ್ತೇವೆ ಸ್ವಾಮಿ. ನಮ್ಮನ್ನು ಆಶೀರ್ವದಿಸಿರಿ, ನಿಮ್ಮ ಸ್ಪರ್ಶದಿಂದ ನಮ್ಮನ್ನು ಗುಣಪಡಿಸಿರಿ. ನಿಮ್ಮನ್ನೇ ಪ್ರೀತಿಸುವೆ, ನಿಮ್ಮನ್ನೇ ಪ್ರೀತಿಸುವೆ ದೇವಾ, ನಿಮ್ಮನ್ನೇ ಪ್ರೀತಿಸುವೆ ಯೇಸುವೇ ಸದಾ. ನಿಮ್ಮ ಪಾದವನ್ನೇ ಹಿಡಿದಿರುವೆ, ನನ್ನ ಕಣ್ಣೀರಿಂದ ತೊಳೆದಿರುವೆ. ನಾ ಮುತ್ತನಿಟ್ಟು ಪ್ರೀತಿಸುವೆ, ನನ್ನ ಅರಸಿ. ನಿಮ್ಮ ಪಾದವನ್ನೇ ಹಿಡಿದಿರುವೆ, ನನ್ನ ಕಣ್ಣೀರಿಂದ ತೊಳೆದಿರುವೆ. ನಾ ಮುತ್ತನಿಟ್ಟು ಪ್ರೀತಿಸುವೆ, ನನ್ನ ಅರಸಿ. Alleluia, 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 Alleluia. Alleluia, Alleluia,
ಹಾಲೆಲೂಯಾ. ಯೇಸುವೇ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಯೇಸು ನಮ್ಮನ್ನು ಈಗಾಗಲೇ ಆಶೀರ್ವದಿಸಿದ್ದಾರೆ. ನಮ್ಮ ಸ್ವರ್ಚದಿಂದ ಅವರು ನಮ್ಮನ್ನು ಗುಣಪಡಿಸಿದ್ದಾರೆ. ಅವರಿಗೆ ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಆರಾಧನೆ ಯೇಸು ನಿಮಗೆ. ಸ್ತೋತ್ರ ಸ್ವಾಮಿ, ನಿಮಗೆ ವಂದನೆ. ಸ್ತುತಿ ಗಾಯನ ನಿಮಗೆ ಸ್ವಾಮಿ. ಸರ್ವಶಕ್ತ ದೇವರಾಗಿದ್ದೀರಿ ನೀವು. ನಮ್ಮನ್ನು ಸ್ಪರ್ಶದಿಂದ ಗುಣಪಡಿಸಿದ್ದೀರಿ ಸ್ವಾಮಿ. ಆರಾಧನೆ ನಿಮಗೆ. ಸ್ತೋತ್ರ ಸ್ವಾಮಿ. ಆರಾಧನೆ ಸ್ವಾಮಿ. ವಂದನೆ ಸ್ವಾಮಿ. ಸ್ತುತಿ ಸ್ವಾಮಿ ನಿಮಗೆ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಹಾಲೆಲೂಯಾ, ಪ್ರಿಯರೇ, ಪರಮ ಪ್ರಸಾದದಲ್ಲಿರುವ ಯೇಸು ಈಗ ನಮ್ಮನ್ನು ವಿಶೇಷ ಆಶೀರ್ವಾದದಿಂದ ಅರಸಲಿದ್ದಾರೆ. ಈಗಾಗಲೇ ಅವರು ಅನೇಕ ವರಗಳನ್ನು ನಮಗೆ ಲಭಿಸಿದ್ದಾರೆ. ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆ ನೀಡಿದ್ದಾರೆ. ಸ್ವತಂತ್ರ ಮಕ್ಕಳನ್ನಾಗಿ ನಮ್ಮನ್ನು ಪರಿವರ್ತಿಸಿದ್ದಾರೆ. ದೇವರ ಪ್ರೀತಿಯನ್ನು ನಮ್ಮ ಮೇಲೆ ಧಾರಾಳವಾಗಿ ಅವರು ಸುರಿಸಿದ್ದಾರೆ. ಪಾಪದ ಕ್ಷಮೆ ಕೊಟ್ಟು ನಮಗೆ ಹೊಸ ವ್ಯಕ್ತಿಗಳನ್ನಾಗಿ ಈಗಾಗಲೇ ಅವರು ಮಾರ್ಪಡಿಸಿದ್ದಾರೆ. ಅವರ ಆಲಂಗನದಲ್ಲಿ ನಾವು ಜೀವಿಸೋಣ. ಸದಾ ಅವರ ಪ್ರೀತಿಯಲ್ಲಿ ನಾವು ಜೀವಿಸೋಣ. ನಮ್ಮಿಂದ ಅವರು ಎಂದೂ ದೂರ ಸರಿಯದಿರಲಿ. ನಮ್ಮ ಆಪ್ತ ಮಿತ್ರರಾಗಿ ನಮ್ಮೊಂದಿಗೆ ಇರುವ ಯೇಸು ನಮ್ಮನ್ನು ಸದಾ ಕಾಪಾಡಲಿ, ರಕ್ಷಿಸಲಿ, ಅರಸಲಿ, ಸಂತೈಸಲಿ. ಈಗ ಅವರ ಪರಮೋನ್ನತ ಆಶೀರ್ವಾದವನ್ನು ಪಡೆಯಲು ನಮ್ಮನ್ನೇ ನಾವು ಸಿದ್ಧಗೊಳಿಸೋಣ. ಇನ್ನಷ್ಟು ಅವರು ನಮ್ಮನ್ನು ಆಶೀರ್ವದಿಸಲಿದ್ದಾರೆ. ಆರಾಧನಾ, 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 ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ಸದಾ ಕಾಲಕ್ಕೂ ಆರಾಧನೆಯು, ಸ್ತುತಿ, ಸ್ತೋತ್ರವು, ಮಹಿಮೆಯು ಉಂಟಾಗಲಿ. ಪರಮ ಪ್ರಸಾದದಲ್ಲಿರುವ ಯೇಸುವಿಗೆ ಸದಾ ಕಾಲಕ್ಕೂ ಆರಾಧನೆಯು, ಸ್ತುತಿ, ಸ್ತೋತ್ರವು, ಮಹಿಮೆಯು ಉಂಟಾಗಲಿ. ಆರಾಧನೆಯಲ್ಲಿರುವ ಪರಮ ಪ್ರಸಾದ ಯೇಸುವಿಗೆ ಸದಾ ಕಾಲಕ್ಕೂ ಆರಾಧನೆಯು, ಸ್ತುತಿ, ಸ್ತೋತ್ರವು, ಮಹಿಮೆಯು ಉಂಟಾಗಲಿ. Hallelujah, 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 hallelujah.